ಎಲ್ಲ ಕಡೆಗಳಿಗೆ ನೀರಿಗಾಗಿ ಹಾಹಾಕಾರ ಪಡುವ ಪರಿಸ್ಥಿತಿ ಉದ್ಭವಿಸಿದೆ. ನೀರಿನ ಕೊರತೆಯಿಂದ ನೀರಿನ ಮೂಲಗಳಿಗೆ ಕಾಯಕಲ್ಪ ಒದಗಿಸುವ ನಿಟ್ಟಿನಲ್ಲಿ ಒಂದು ಕಡೆಯಿಂದ ಪ್ರಯತ್ನಗಳು ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಗರದಲ್ಲಿ ಸರ್ಕಾರಿ ಬಾವಿಯೊಂದು ಸದ್ದಿಲ್ಲದೆ ಪಾಳು ಬೀಳುವ ಸ್ಥಿತಿಯಲ್ಲಿದೆ. ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇದು ಪುತ್ತೂರು ನಗರದ ಸಾಮೆತಡ್ಕ ಪರಿಸರದಲ್ಲಿ ಮರಗಿಡ ಬೆಳೆದು ನಿಂತಿರುವ ಸರ್ಕಾರಿ ಜಾಗದಲ್ಲಿ ಸಣ್ಣದಾದ ಕಾಡಿನ ಮಧ್ಯೆ ಪಾಳು ಬೀಳುವ ಸ್ಥಿತಿಯಲ್ಲಿರುವ ಬಾವಿ. ರಸ್ತೆಯಿಂದ ಕೇವಲ 30 ಮೀಟರ್ ದೂರದಲ್ಲಿರುವ ಶುದ್ಧ ಕುಡಿಯುವ ನೀರಿರುವ ಈ ಅಂದಾಜು 40 ಫೀಟ್ ಆಳದ ಈ ಬಾವಿ ಕಾಣಿಸುವುದೇ ಇಲ್ಲ. ಈ ಹಿಂದೆ ಸ್ಥಳೀಯ ಹಲವಾರು ಮನೆಯವರು ಕುಡಿಯುವ ನೀರನ್ನ ಇದೇ ಬಾವಿಯಿಂದ ಬಳಸ್ತಾ ಇದ್ರು. ದಟ್ಟವಾಗಿ ಬೆಳೆದಿರುವ ಮರಗಿಡಗಳ ಮಧ್ಯೆ ಈ ಬಾವಿ ಇರೋದ್ರಿಂದ ನೀರು ತರಲು ಸರಿಯಾದ ದಾರಿ ಇಲ್ಲವಾಗಿತ್ತು. ಆದರೂ ಸ್ಥಳೀಯ ಪರಿಸರದವರು ಮರಗಳ ಮಧ್ಯೆ ಕಾಲು ದಾರಿ ಮಾಡಿಕೊಂಡು ಈ ಬಾವಿಯಿಂದ ನೀರನ್ನ ಬಳಸ್ತಾ ಇದ್ರು. ಇದೀಗ ಅಭಿವೃದ್ಧಿ ನೆಪದಲ್ಲಿ ಸಾಮೆತಡ್ಕ ಪರಿಸರದಲ್ಲಿ ಎಲ್ಲೋ ಅಗೆದು ತಂದ ಸಿಮೆಂಟ್ ಮಿಶ್ರಿತ ಮಣ್ಣನ್ನ ಇಲ್ಲಿ ತಂದು ಸುರಿದ ಪರಿಣಾಮ ಇದ್ದ ದಾರಿ ಮುಚ್ಚಿ ಹೋಗಿದೆ. ಪರಿಣಾಮ ಬಾವಿ ಬಳಿ ಹೋಗಲು ದಾರಿ ಇಲ್ಲದೆ ನೀರು ಬಳಕೆ ಮಾಡುವುದು ನಿಂತಿದೆ. ಎಷ್ಟು ವರ್ಷಗಳ ಹಿಂದೆ ಈ ಬಾವಿಯನ್ನ ಲೋಕೋಪಯೋಗಿ ಇಲಾಖೆ ನಿರ್ಮಿಸಿರುವುದಕ್ಕೆ ಬಾವಿಕಟ್ಟೆಯಲ್ಲಿ ದಾಖಲೆ ಇದೆ. ಬಾವಿ ಪಕ್ಕದಲ್ಲಿ ಪಂಪ್ ಹೌಸ್ ಇದೆ. ಈ ಪಂಪ್ ಹೌಸ್ ಮರಗಿಡಗಳಿಂದ ಆವೃತವಾಗಿದೆ. ಈ ಪರಿಸರದಲ್ಲಿ ಹಲವಾರು ಮನೆಗಳಿದ್ದು ಒಂದು ಕಾಲದಲ್ಲಿ ಸುಮಾರು 150 ಮನೆಯವರು ಈ ಬಾವಿಯ ನೀರನ್ನ ಬಳಕೆ ಮಾಡ್ತಾ ಇದ್ರು ಎಂದು ಸ್ಥಳೀಯರು ಹೇಳ್ತಾರೆ. ಇತ್ತೀಚೆಗಿನ ಒಂದು 15-20 ದಿವಸದಲ್ಲಿ ತುಂಬ ಮಣ್ಣು ಹಾಕಿದ್ದಾರೆ. ಇದರ ಹಿಂದೆ ಕೆಲವು ಕಾಂಟ್ರಾಕ್ಟ್ದಾರರು, ಕೆಲವು ಕಸ ಹಾಕುವವರು, ಮುನ್ಸಿಪಾಲ್ಟಿಯ ಬೇರೆ ಕೆಲಸಗಾರರು ಎಲ್ಲ ಬಂದು ಇಲ್ಲಿ ಮಣ್ಣು ಹಾಕಿ ಈ ರಸ್ತೆಯನ್ನು ಈಗ ಬಂದ್ ಮಾಡಿ ಇಲ್ಲಿ ಬಾವಿಯನ್ನು ಪಾಳು ಬಿಟ್ಟಿದ್ದಾರೆ. ಈಗ ಇದರಲ್ಲಿ ಬಾವಿಯನ್ನು ಸಹ ಪುರಸಭೆ ಆಗಲಿ PWD ಆಗಿ ಸಾರ್ವಜನಿಕರಿಗೆ ಯಾರಿಗೂ ಉಪಕಾರ ಆಗದ ಹಾಗೆ ಎಲ್ಲ ಕಸ ಕಡ್ಡಿ ಎಲ್ಲವನ್ನು ಹಾಕಿ ಪಾಳು ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರ್ತಾ ಇದ್ದು, ಕುಡಿಯಲು ನೀರಿಲ್ಲದೆ ಜನ ಸಮಸ್ಯೆಯಲ್ಲಿರುವಾಗ ಶುದ್ಧ ಕುಡಿಯುವ ನೀರಿರುವ ಬಾವಿಯ ಬಳಕೆಗೆ ಅಡ್ಡಿ ಮಾಡುವುದು ಸರಿಯಲ್ಲ. ಈ ಕುರಿತು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಬಾವಿಯ ಪಾವಿತ್ರ್ಯತೆಯನ್ನ ಕಾಪಾಡುವುದರೊಂದಿಗೆ ಬಾವಿ ಬಳಿ ತೆರಳಲು ಸರಿಯಾದ ದಾರಿ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲದಿದ್ದಲ್ಲಿ ಸದ್ದಿಲ್ಲದೆ ಈ ಬಾವಿಯನ್ನ ಮುಚ್ಚುವ ಸಂಭವವಿದೆ ಎಂದು ಸ್ಥಳೀಯರು ಹೇಳ್ತಾರೆ. ಈ ಪರಿಸರದಲ್ಲಿ ಲೋಕೋಪಯೋಗಿ ಇಲಾಖೆಯ ಹಲವು ವಸತಿ ಗೃಹ ಸೇರಿದಂತೆ ಹಲವಾರು ಮನೆಗಳಿಗೆ ನಾವೆಲ್ಲರೂ ಕಳೆದ ಕೆಲವು ತಿಂಗಳುಗಳ ಹಿಂದೆ ಇದೇ ಬಾವಿಯಿಂದ ಕುಡಿಯಲು ನೀರನ್ನ ಬಳಸ್ತಾ ಇದ್ದೆವು. ಆದರೆ ಬಾವಿ ಬಳಿ ತೆರಳಲು ಇದ್ದ ರಸ್ತೆಯ ಪಕ್ಕದಲ್ಲಿ ತ್ಯಾಜ್ಯಗಳನ್ನು ಎಸೆಯುವುದು ಮೊದಲು ನಡೀತಾ ಇತ್ತು. ಇದೀಗ ಎಲ್ಲಿಂದಲೂ ಸಿಮೆಂಟ್ ಮಿಶ್ರಿತ ಮಣ್ಣನ್ನ ಲಾರಿಗಳಲ್ಲಿ ತಂದು ಸುರಿದು ದಾರಿಯನ್ನ ಮುಚ್ಚಿದ್ದಾರೆ. ಈ ಕುರಿತು ವಸತಿ ಗೃಹದವರು ಸೇರಿದಂತೆ ಇನ್ನಿತರ ಮನೆಯವರು ಸಹಿ ಹಾಕಿದ ಮನವಿಯನ್ನ ಪುರಸಭೆಗೆ ನೀಡಿದ್ದೇವೆ. ಆದರೆ ಈವರೆಗೂ ಪುರಸಭೆ ಕ್ರಮವನ್ನ ಕೈಗೊಂಡಿಲ್ಲ. ಎಲ್ಲಿಂದ ತರ್ತಾರೆ ಅದು ಡಂಪ್ ಮಾಡಿ ಅಲ್ಲಿ ಸುರಿದ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿ ನಮಗೆ ಅಲ್ಲಿಂದ ಕುಡಿಯೋ ನೀರೆಲ್ಲ ತರ್ತಿದ್ದು. ಈಗ ನೋಡಿ ಅದು ದಾರಿ ಇಲ್ಲ, ಹಾಗೆ ಕ್ಲೋಸ್ ಮಾಡಿದ್ದಾರೆ. ಅದು ನೀರು ಒಳ್ಳೇದಿದೆ ಬಾವಿದು, ಅಲ್ಲಿ ತರೋಕ್ಕಾಗೋದಿಲ್ಲ. ಅದನ್ನು ಕ್ಲಿಯರ್ ಮಾಡಿ ಅದು ಲೆವೆಲ್ ಮಾಡಿ ನಮಗೆ ನೀರು ತರೋ ವ್ಯವಸ್ಥೆ ಆಗಬೇಕು. ಕಂಪ್ಲೇಂಟ್ ಮಾಡಿದ್ದೀವಿ ಹೇಳಿ ಮೊನ್ನೆ ಸೈನ್ ಎಲ್ಲ ತೊಗೊಂಡೋಗಿದ್ದಾರೆ. ಅದು ಏನೂ ಆಗಲಿಲ್ಲ, ಮುನ್ಸಿಪಾಲ್ಟಿಯವರು ಬಂದು ಏನೂ ಮಾಡಲಿಲ್ಲ. ಅದು ಮತ್ತೆ ಬಂದು ಡಂಪ್ ಮಾಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇಲ್ಲ. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಹಲವಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಬಾವಿಯಿಂದ ಈ ಹಿಂದೆ ಸುಮಾರು 150 ಮನೆಯವರು ನೀರನ್ನ ಬಳಸ್ತಾ ಇದ್ರು. ಇದೀಗ ಮಣ್ಣು ಹಾಕಿ ಇದ್ದ ಬಾವಿಯನ್ನ ಮುಚ್ಚಿರುವುದರಿಂದ ಯಾರಿಗೂ ಉಪಯೋಗವಾಗದ ಪರಿಸ್ಥಿತಿ ಉಂಟು ಮಾಡಲಾಗಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಬಾವಿಯ ರಕ್ಷಣೆಯ ಜೊತೆಗೆ ಕಾಯಕಲ್ಪ ನೀಡಬೇಕಾಗಿದೆ. ಒಟ್ಟಿನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನೀಶ್, V4 News 24/7 ಪುತ್ತೂರು.